ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಜಾಗದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತ ಕಸಾಯಿಖಾನೆ ಹಿಂದೆ ಏನಿತ್ತು, ಆ ಕಸಾಯಿಖಾನೆಗೆ ಮೇಯರ್ ಅಂತ ಮನೋಜ್ ಕುಮಾರ್ ಅವರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಅಲ್ಲಿಗೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಆ ಕಸಾಯಿಖಾನೆಯ ಬದಿಯಲ್ಲಿರುವಂತ ಒಂದು ಖಾಸಗಿ ಸ್ಥಳದಲ್ಲಿ, ಖಾಸಗಿ ಜಾಗ, ಖಾಸಗಿ ಸ್ಥಳ, ಖಾಸಗಿ ಬಿಲ್ಡಿಂಗ್ಸ್, ಒಂದೇನೋ ಅನಧಿಕೃತ ಬಿಲ್ಡಿಂಗ್ಸ್ ಇದೆ. ಆ ಬಿಲ್ಡಿಂಗ್ ಒಳಗೆ ಜಾನುವಾರುಗಳನ್ನ ಹತ್ಯೆ ಮಾಡುವುದು, ಅದರಲ್ಲಿ ಗೋ ಹತ್ಯೆ ಮಾಡುವುದನ್ನ ಕಂಡು ಬಂದಿದೆ. ಅದರಲ್ಲಿ ಗೋಗಳ ತಲೆ ಮತ್ತು ಹಲವಾರು ತಲೆಗಳು ಅಲ್ಲಿ ಕಂಡು ಬಂದಿದೆ. ಇದರ ಬಗ್ಗೆ ಅಸ್ಥಿಪಂಜರ ಸಹ ಸಿಕ್ಕಿದೆ, ಎಲುವುಗಳು ಸಿಕ್ಕಿದೆ, ಅದೆಲ್ಲ ಸಿಕ್ಕಿದೆ. ಅದರ ಬಗ್ಗೆ ಮೇಯರ್ ಅವರು ನಿನ್ನೆ ಪೊಲೀಸರಿಗೆ ಸಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ತನಕ ಪೊಲೀಸರು ಯಾವುದೇ ಕಾರ್ಯಾಚರಣೆಯನ್ನ ಮಾಡಿರಲಿಲ್ಲ. ನಾವು ಸಹ ಇರ್ಬೋದು, ಶಾಸಕರಾದ ವೇದವ್ಯಾಸ್ ಕಾಮತ್ ಇರ್ಬೋದು, ಕಮಿಷನರು, ಎಸಿಪಿ ಎಲ್ಲರಿಗೂ ಸಹ ಫೋನ್ ಮಾಡಿದ್ದೇನೆ. ಇವತ್ತು ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಎಲ್ಲೋ ಒಂದ್ ಕಡೆ ನೀವು ಬ್ಯಾಂಕ್ ದೊರಡೆ ಆದಾಗ ದೊರಡೆ ಮಾಡಿದ ವ್ಯಕ್ತಿಯನ್ನು ಹಿಡಿದ ಮೇಲೆ ಜನರ ಮನಸ್ಸನ್ನ ಡೈವರ್ಟ್ ಮಾಡ್ಲಿಕ್ಕೆ ನೀವು ಅವನಿಗೆ ನಾನ್ ಫೆಟಲ್ ಎನ್ಕೌಂಟರ್ ಮಾಡ್ತೀರಿ, ಕಾಲಿಗೆ ಗುಂಡು ಹೊಡಿತೀರಿ. ನೀವು ಇಂಥ ಕೇಸ್ಗಳಲ್ಲಿ ಗೋಹತ್ಯೆ ಮಾಡಿದವರನ್ನ ಹಿಡಿದು ನೀವು ಎರಡು ನಾನ್ ಫೆಟಲ್ ಎನ್ಕೌಂಟರ್ ಮಾಡುವಂತ ಧೈರ್ಯ ತೋರಿಸಬೇಕಂತ ಅವಶ್ಯಕತೆ ಪೊಲೀಸರಿಗಿದೆ. ಮಾಂಕಳ ವೈದ್ಯರವರು ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಇವರು ಪಾಲಿಸಬೇಕು. ಪೊಲೀಸರು ಮಾಂಕಳ ವೈದ್ಯರ ಸ್ಟೇಟ್ಮೆಂಟ್ ಅನ್ನ ನಾವು ಸ್ವಾಗತ ಮಾಡ್ತೇವೆ. ಅದೇ ರೀತಿ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಬೇಕಾಗಿದೆ. ಮೇಯರ್ ಅವರು ಈವಾಗಲೇ ಅನಧಿಕೃತ ಕಟ್ಟಡ ಏನಿದೆ ಅದಕ್ಕೆ ಜೆಸಿಬಿಯನ್ನ ನಾವು ಓಡಿಸ್ತೇವೆ. ಜೆಸಿಬಿಯನ್ನು ಓಡಿಸಲಿಕ್ಕೆ ಈವಾಗಲೇ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಅದು ನ್ಯಾಯಯುತವಾಗಿ ಆಗಬೇಕಾಗಿದೆ. ಎರಡನೇದಾಗಿ ಅದು ಖಾಸಗಿ ಸ್ಥಳ ಅಂತ ಮಾಹಿತಿ ಬಂದಿದೆ. ಪೊಲೀಸರು ತಮ್ಮ ಎಫ್ಐಆರ್ ರಿಪೋರ್ಟ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ಗೆ ಏನು ಮಾಜಾರು ಮಾಡಿ ಕಳಿಸ್ತಾರೆ ಅದರಲ್ಲಿ ಅದರ ಸರ್ವೆ ನಂಬರು ಮತ್ತು ಜಾಗದ ಗುರುತನ್ನ ಅವರು ಕಳಿಸಬೇಕಾಗಿದೆ. ಅದನ್ನ ಇಮಿಡಿಯೇಟ್ ಆಗಿ ಸರ್ಕಾರ ಅದನ್ನ ಮುಟ್ಟುಗೋಲು ಮಾಡಿಕೊಳ್ಬೇಕು. ಇಂದಿನ ಅವಧಿಯಲ್ಲಿ, ನಮ್ಮ ಸರ್ಕಾರದಿಂದ ಅವಧಿಯಲ್ಲಿ ಎಲ್ಲೆಲ್ಲ ಅನಧಿಕೃತವಾಗಿ ಕಸಾಯಿಖಾನೆಗಳನ್ನ ನಡೆಸ್ತಾ ಇದ್ರು, ನಾವು ಅದನ್ನೆಲ್ಲ ಮುಟ್ಟುಗೋಲನ್ನು ಹಾಕಿದ್ದೇವೆ. ಅದನ್ನೆಲ್ಲ ಆ ಖಾಸಗಿ ಸ್ಥಳವನ್ನ ಮುಟ್ಟುಗೋಲು ಹಾಕುವಂತ ಕೆಲಸ ನಮ್ಮ ಸರ್ಕಾರ ಮಾಡಿತ್ತು. ಆ ಎದುರುಗಾರಿಕೆಯನ್ನ ಇಲ್ಲಿನ ಕಾಂಗ್ರೆಸ್ ರಾಜಕಾರಣಿಗಳಿರ್ಬೋದು, ಕಾಂಗ್ರೆಸ್ನ ಜಿಲ್ಲಾ ಮಂತ್ರಿಗಳಿರ್ಬೋದು ಮತ್ತು ಪೊಲೀಸರು ಇರ್ಬೋದು ಇಮಿಡಿಯೇಟ್ ಆಗಿ ಮಾಡಬೇಕಂತ ಅವಶ್ಯಕತೆ ಇದೆ. ಮತ್ತೆ ಅದಕ್ಕೆ ಅವಕಾಶ ಸಹ ಇದೆ. ಯಾಕಂದ್ರೆ ಈಗಿರುವಂತ ಲಾ ಅಲ್ಲಿ ಅದಕ್ಕೆ ಅವಕಾಶ ಇದೆ. ಅವರನ್ನ ಮಾಡಿದ್ರೆ ಮಾತ್ರ ಜನರಿಗೆ ಪೊಲೀಸರ ಮೇಲೆ ಮತ್ತು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇದ್ರೆ ಅದರ ಮೇಲೆ ನಂಬಿಕೆ ಬರಲಿಕ್ಕೆ ಸಾಧ್ಯ.